ಮುಲ್ಕಿ ತಾಲೂಕಿನ ಬಳ್ಕುಂಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಳ್ಕುಂಜೆ ಉಳೆಪಾಡಿ ಕೊಲ್ಲೂರು ಗ್ರಾಮದಲ್ಲಿ ಸುಮಾರು 1090 ಎಕರೆ ಕೃಷಿ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಭೂಸ್ವಾಧೀನ ವಿರೋಧಿಸಿ ಬಳ್ಕುಂಜೆಪೇಟೆಯಲ್ಲಿ ಭೂ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನೆಮ್ಮದಿಯ ಬದುಕಿಗಾಗಿ ನಮ್ಮ ಹೋರಾಟ. ಶಾಂಭವಿ ನದಿ ಅಭಿವೃದ್ಧಿ ಬೇಕು, ಅಭಿವೃದ್ಧಿ ಬೇಕು, ಪರಿಸರ ನಾಶ ಬೇಡ. ನಾವು ಒತ್ತಡಗಳಿಗೆ ಬಗ್ಗುವುದಿಲ್ಲ. ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ನಾಗಭೂಷಣ್ ರಾವ್, ಯಾವುದೇ ಕಾರಣಕ್ಕೂ ಕೈಗಾರಿಕೆಗಳಿಗಾಗಿ ಕೃಷಿ ಭೂಮಿ ಕೊಡುವ ಪ್ರಶ್ನೆಯೇ ಇಲ್ಲ. ನಮ್ಮ ಊರಿನ ನೆಲ, ಜಲ, ಗಾಳಿಯನ್ನ ಉಳಿಸಲು ಎಲ್ಲರೂ ಪಣ ತೊಡಬೇಕು ಎಂದರು. ಪ್ರತಿಭಟನೆಯಲ್ಲಿ ಫಾದರ್ ಗಿಲ್ಬರ್ಟ್ ಡಿಸೋಜಾ, ಫಾದರ್ ಮೈಕಲ್ ಡಿಸಿಲ್ವಾ, ಉದ್ಯಮಿ ಸಂಶುದ್ದೀನ್ ಬಳ್ಕುಂಜೆ, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ದಿನೇಶ್ ಪುತ್ರನ್, ಐಕಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಜೇಶ್ ಶೆಟ್ಟಿ ಕೈಗಾರಿಕೆಗಳಿಗೆ ಭೂ ಸ್ವಾಧೀನ ಪ್ರಕ್ರಿಯೆಗೆ ವಿರೋಧವನ್ನ ವ್ಯಕ್ತಪಡಿಸಿದರು. ಕೆಟ್ಟ ಸಂದೇಶವನ್ನು ಈ ಮುಖಾಂತರ ಈ ವೇದಿಕೆಯಲ್ಲಿ ನಮ್ಮ ಇಲ್ಲಿ ಕೊರ್ಪಿನಂಜಾವಡು ಈ ಮಣ್ಣು ಭೂಮಿ ತಾಯಿ ಬಂಪಿನಂಚಿನ ಒಂಜಿ ನಮ್ಮ ಮನಸ್ಸಿಗೆ ಗೌರವ ಕೊಡುವುದು ಬರಂಪೇರು ನಂಗೆ ಕಾಸು ಬಂಪಿನ ಒಲ್ಪಲ ನಮ್ಮ ಟೈಮ್ ಎಟ್ಟೆ ಪುನಃ ಕೊರ್ಪೇರು ಅಂಡ ಇಂಚಿನ ಫಲವತ್ತಾಯ ಭೂಮಿ ಸಾಧ್ಯತೆಗೆ ತೊಂದರೆ ಕಾಸು ಏಟ ಕೈಟ್ ಬಂದಲ್ಲ ನಮ್ಮ ಇಂಚಿನ ಭೂಮಿ ಹಿಂಗೆ ಬೋರ್ಡ್ ಬಂದ ಸಾಧ್ಯತೆ ಒಂದು ಈ ವೇದಿಕೆಗೆ ಸೀಮಿತವಾದ ಪಾತ್ರ ಹೊಂದಿದ್ದು ಪ್ರತಿಯೊರಿನ ಮನಸ್ಸಿನ ವಿಚಾರ ಇತ್ತಿನೇ ಪ್ರಸ್ತಾಪ ಬಂದಿಲ್ಲ. ಖಂಡಿತವಾಗಿ ನೋಡ್ಲಿಕ್ಕಿಲ್ಲ. ದಯವಿಟ್ಟು ಎನ್ನ ಗುಡ್ಡೆಪಾಡು ಎನ್ನ ಜಾಗೋರಿ ಅಂತ ಹೇಳ್ಬೇಡಿ. ಇವತ್ತು ಗುಡ್ಡೆಪಾಡು ಅಂತ ಹೇಳುವಂತದ್ದು ನಾವು ನೋಡ್ತೇವೆ. ನಿಮ್ಮಷ್ಟೇ ನೇರವಾಗಿ ಆಲೋಚನೆ ಮಾಡಬೇಡಿ. ಪಾಪದವರ ನೋಡಿ, ಇಲ್ಲಿ ಬಂದಿರುವಂತಹ ಮುಗ್ಧ ಮನುಷ್ಯರ ಮುಖಗಳನ್ನು ನೀವು ನೋಡಿ. ನನ್ನಲ್ಲಿ 5 ಎಕರೆ ಇರ್ಬೋದು, 6 ಎಕರೆ ಇರ್ಬೋದು, ನನಗೆ ಕೋಟಿಯನ್ನು ತಿಲ್ಲಿಕ್ಕೆ ಆಗುದಿಲ್ಲ. ಕೊರೋನಾ ಬಂದು ಇವತ್ತು ದುಬೈಯಲ್ಲಿ ಎಲ್ಲರೂ ಬಂದು ಇವತ್ತು ಗದ್ದೆಯ ಬರಿಗಳಿತಾ ಇದ್ದಾರೆ. ನಿಮಗೆ ಕೋಟಿಯನ್ನು ಎಂದೂ ತಿನ್ಲಿಕ್ಕೆ ಆಗುದಿಲ್ಲ. ಕೈಗಾರಿಕೆಯಲ್ಲಿ ಇವತ್ತು ಪ್ಲಾಸ್ಟಿಕ್ ಬಾಲ್ದಿ ಆಗಿರ್ಬೋದು, ಇನ್ನಿತರ ಯಾವುದೇ ಕೈಗಾರಿಕೆ ಆಗ್ಬೋದು, ಪ್ಲಾಸ್ಟಿಕ್ ಬಾಲ್ದಿಯನ್ನು ತಿನ್ಲಿಕ್ಕೆ ಆಗುದಿಲ್ಲ. ನೆನಪಿಟ್ಕೊಳ್ಳಿ, ತಿನ್ಲಿಕ್ಕೆ ಅನ್ನವೇ ಬೇಕು. ನಮ್ಮ ಈ ಭೂಮಿ, ಈ ಹೊಲ, ಜಲ, ನೆಲ ಇದು ನಮ್ಮದು, ನಮ್ಮ ತಾಯಿಯ ಹಾಗೆ ಅದು ಇದೆ. ಯಾಕಂದ್ರೆ ಒಂದು ಮಗು ತಾಯಿಯ ಮಡಿಲಲ್ಲಿದ್ದರೆ ಅದಕ್ಕೆ ರಕ್ಷಣೆ ಇದೆ, ಪೋಷಣೆ ಇದೆ, ಅದಕ್ಕೆ ಬದುಕುವ ಒಂದು ಯೋಜನೆ ಇದೆ. ಯಾಕಂದ್ರೆ ತಾಯಿ ಅವಳನ್ನು, ಆ ಮಗುವನ್ನು ರಕ್ಷಿಸ್ತದೆ. ಈ ಬಳ್ಕುಂಜೆ ಪರಿಸರದ ಈ ಭೂಮಿ ನಮಗೆ ತಾಯಿ ಹಾಗೆ. ನಮಗೆ ಅದು ಊಟ ಕೊಟ್ಟಿದೆ, ಗಾಳಿ ಕೊಟ್ಟಿದೆ, ನೀರು ನೀಡಿದೆ. ಭೂ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಡೆನಿಸ್ ಡಿಸೋಜಾ, ಸಮಿತಿಯ ಕ್ರೀಡಾ ರೊಡ್ರಿಗಸ್, ದಿನಕರ್ ಶೆಟ್ಟಿ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಮುಲ್ಕಿ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಕುಸುಮಾಧರ ನೇತೃತ್ವದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಿಗು ಬಂದೋಬಸ್ತ್ ಏರ್ಪಡಿಸಲಾಗಿತ್ತು.